ಅಖಿಲ ಭಾರತ ಹಿಂದೂ ಮಹಾಸಭಾದ ರಾಜ್ಯಾಧ್ಯಕ್ಷ ರಾಜೇಶ್ ಪವಿತ್ರನವರು ಇಂದು ಹಿಂದೂ ಮಹಾಸಭಾದ ಕಾರ್ಯಕರ್ತರ ಜೊತೆ ಸೇರಿ ಕಾಶ್ಮೀರಿ ಫೈಲ್ ಚಲನಚಿತ್ರವನ್ನು ಬೆಂಗಳೂರಿನಲ್ಲಿ ವೀಕ್ಷಿಸಿದರು. ವೀಕ್ಷಣೆ ಬಳಿಕ ಘೋಷಣೆಗೋಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಈ ಸಂದರ್ಭದಲ್ಲಿ ಮಾತನಾಡಿದ ಅಖಿಲ ಭಾರತ ಹಿಂದೂ ಮಹಾಸಭಾದ ರಾಜ್ಯಾಧ್ಯಕ್ಷ ರಾಜೇಶ್ ಪವಿತ್ರನವರು ಕರ್ನಾಟಕದಲ್ಲಿ ಇಂಥ ಘಟನೆಗಳು ನಡೆಯಬಹುದು, ಲಜ್ಜೆಗೆಟ್ಟ ರಾಜಕಾರಣಿಗಳಿಂದ ಅಂಥ ಘಟನೆ ನಡೆಯಬಹುದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಂಗಳೂರು ತಾಲೂಕಿನ ಕಂದಾವರ ಅನೇಕ ಕಡೆಗಳಲ್ಲಿ ಈ ಒಂದು ಚಲನಚಿತ್ರಕ್ಕೆ ಸಾಕಷ್ಟು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ವಿವಿಧ ಸಂಘಟನೆಗಳ ಮೂಲಕ ಜನರಿಗೆ ಉಚಿತವಾದಂತಹ ಪ್ರದರ್ಶನವನ್ನು ಏರ್ಪಡಿಸಲಾಗ್ತಾ ಇದೆ. ತುಂಬ ದುಃಖದವಾದಂತಹ ಇತಿಹಾಸ, ನೋವಿನ ಇತಿಹಾಸ, ರಕ್ತಸಿಕ್ತವಾದಂತಹ ಇತಿಹಾಸ. ಇದು ಇತಿಹಾಸ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾಕಂತ ಹೇಳಿದರೆ ನಾವೆಲ್ಲ ಜೀವಂತ ಇರುವಾಗಲೇ, ನಾವು ಸಣ್ಣವರಿರುವಾಗ ನಡೆದಂತಹ ಘಟನೆ. ಬಹುಶಃ ಇಂಥ ಘಟನೆ ಇವತ್ತು ರಾಜ್ಯದಲ್ಲಿ ಕೂಡ ಅಲ್ಲಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಆದ್ದರಿಂದ ಈ ಒಂದು ಚಿತ್ರವನ್ನು ನೋಡಿದ ನಂತರ ಇನ್ನಾದರೂ ಕೂಡ ಮಲಗಿರುವ ಹಿಂದೂಗಳು ಎದ್ದು ನಾವೆಲ್ಲ ಸಂಘಟಿತರಾಗುವಂತಹ ಕಾಲ ತುಂಬ ಸನಿಹದಲ್ಲಿದೆ. ಯಾಕಂತ ಹೇಳಿದರೆ ಕಾಶ್ಮೀರದಲ್ಲಿ ನಡೆದಿರುವಂತಹ ಘಟನೆಗಳು ಕರ್ನಾಟಕ ರಾಜ್ಯದಲ್ಲಿ ನಡೀಲಿಕ್ಕೆ ನಮ್ಮ ಇಂತಹ ಲಜ್ಜೆಗೆಟ್ಟ ರಾಜಕಾರಣ ಮಾಡಿದರೆ ಬಹುಶಃ ಅದು ದೂರ ಇಲ್ಲ ಅಂತ ಅನಿಸ್ತದೆ. ಈ ಸಂದರ್ಭದಲ್ಲಿ ಸಮಸ್ತ ಹಿಂದೂಗಳು ಕೂಡ ಸಂಘಟಿತರಾಗುವಂಥದ್ದು ಅವಶ್ಯಕತೆ ಇದೆ ಅಂತ ಹೇಳ್ತಾ, ತುಂಬ ದುಃಖದವಾದಂತಹ ಇತಿಹಾಸ, ನೋವಿನ ಇತಿಹಾಸ, ರಕ್ತಸಿಕ್ತವಾದಂತಹ ಇತಿಹಾಸ. ಇದು ಇತಿಹಾಸ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾಕಂತ ಹೇಳಿದರೆ ನಾವೆಲ್ಲ ಜೀವಂತ ಇರುವಾಗಲೇ, ನಾವು ಸಣ್ಣವರಿರುವಾಗ ನಡೆದಂತಹ ಘಟನೆ. ಬಹುಶಃ ಇಂಥ ಘಟನೆ ಇವತ್ತು ರಾಜ್ಯದಲ್ಲಿ ಕೂಡ ಅಲ್ಲಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ.